ರಾಜಕೀಯ ದ್ವೇಷ ಸಾಧನೆಗಾಗಿ ಕುಂದಾಪುರದ ಯಡಮುಖಿಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ತಮ್ಮ ಪಕ್ಷದವರಾದ ಉದಯ್ ಗಾಣಿಗ ಅವರನ್ನು ಅಮಾನುಷವಾಗಿ ಹತ್ಯೆ ನಡೆಸಿರುವುದು ಖಂಡನೀಯ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಉದಯ್ ಗಾಣಿಗ ಅವರ ಮನೆಗೆ ಮಂಗಳವಾರ ಸಂಜೆ ಭೇಟಿ ನೀಡಿ ಅವರ ಪತ್ನಿ ಹಾಗೂ ಕುಟುಂಬಿಕರಿಗೆ ಸಾಂತ್ವನ ಹೇಳಿದ ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ಪಕ್ಷ, ಜಾತಿ, ಧರ್ಮದ ನೆಲೆಯಲ್ಲಿ ಹತ್ಯೆಗಳಾಗುವುದು ಖಂಡನೀಯ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹತ್ಯೆಗಳು ನಡೆದಾಗ ಓಡೋಡಿ ಬರುತ್ತಿದ್ದ ಬಿಜೆಪಿಗರು ಇಂದು ತಮ್ಮ ಪಕ್ಷದ ಕಾರ್ಯಕರ್ತನ ಹತ್ಯೆ ನಡೆದಿದ್ದರೂ ಮೌನವಾಗಿರುವ ಬಗ್ಗೆ ಅನುಮಾನ ಹುಟ್ಟುತ್ತಿದೆ. ಮೃತ ಗಾಣಿಗರ ಪತ್ನಿ, ತಾಯಿ ಹಾಗೂ ಕುಟುಂಬಿಕರು ನಮಗೆ ನ್ಯಾಯ ನೀಡಿ ಎಂದು ಕಣ್ಣೀರಿಡುತ್ತಿದ್ದಾರೆ. ಈ ಪ್ರಕರಣದಲ್ಲಿ ಪ್ರಭಾವಿ ಮುಖಂಡರ ಕೈವಾಡ ಇರುವ ಬಗ್ಗೆಯೂ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಹಿಂದೆಲ್ಲ ಹತ್ಯೆ ಪ್ರಕರಣಗಳು ನಡೆದಾಗ ಸಿಬಿಐ ತನಿಖೆಗೆ ನೀಡಿರುವ ದೃಷ್ಟಾಂತಗಳು ಇರುವುದರಿಂದ ಸರ್ಕಾರ ಕೂಡಲೇ ಈ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಬೇಕು ಎಂದು ಡಿಕೆಶಿ ಆಗ್ರಹಿಸಿದ್ದಾರೆ. ಆಗ್ರಹ ಮಾಡಿದ್ದಾರೆ. ನಾವು ಒಂದು ಶಿಕ್ಷಣ ಸ್ಥಾನದಲ್ಲಿದ್ದೀವಿ ಸರ್. ಈ ಒಂದು ಹೆಣ್ಮಗಳಿಗೆ ಒಂದು ಯಾವುದೋ ಒಂದು ಉದ್ಯೋಗವನ್ನು ಕೊಡುವುದಾದ ಜೊತೆಗೆ ಯಾರು ಮಕ್ಕಳಿದ್ದಾರೆ ಸರ್, ಎಜುಕೇಶನ್ ಇದೆ, ಸಮರ್ಥ ನಾಯಕರು ಇದ್ದಾರೆ. ಹೋಗ್ತಾರೆ. ಒಬ್ಬ ಹೆಣ್ಮಗಳು ಅನ್ಯಾಯ ಆಗಿದೆ ಸರ್, ಆ ಮೇಡಮ್ ಇನ್ನೂ ಬಂದಿಲ್ಲ. ಇದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಉತ್ತರ ಪಟ್ಟೆ ಕೊಡ್ತೀವಿ ಸರ್. ನಮ್ದು ಹೋರಾಟ ಇದೆ ಇದರಲ್ಲಿ. ಆ ರೀತಿ ನಾವು ಬರ್ತಾವ ನಿಮ್ಮ ಸಾಲ ತೀರಿಸ್ತೇವೆ, ಬೇಲ್ ಮಾಡಿ ಹೇಳ್ಬಂದ್ರೆ ಬೇಲ್ ತೀರಿಸ್ತೀವಿ, ನಮ್ಮ ಸಾಲ ನೇರವಾಗಿ ಆ ಹೆಣ್ಮಗಳು ಹೇಳ್ತಾ ಇದ್ದಾಳೆ. ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿನೇ ಇದಕ್ಕೆ ಕಾರಣ, ಅವರು ಬಂಧನರಾಗಿದ್ದಾರೆ, ಚೇರ್ಮನ್ ಆಗಿದ್ರು, ಎಲ್ಲರೂ ಕೂಡ ಅಂತೇಳಿ. ಸೊ ಇದಕ್ಕೆ ನಾವು ನ್ಯಾಯವನ್ನು ಒದಗಿಸ್ಕೊಡ್ಬೇಕು, ಅವ್ರಿಗೆ ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕು. ಆ ಹೆಣ್ಮಕ್ಕಳ ರಕ್ಷಣೆಗೆ ಇಷ್ಟು ಜನ ಸೇರಿ ಅವ್ರಿಗೆ ಬೆಂಬಲವಾಗಿ ನಿಂತಿರೋದು ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗ್ತದೆ. ಯಾಕೆಂದರೆ ಅಷ್ಟು ಸಂಭಾವಿತರು ಅಂತ ಕಾಣ್ತದೆ. ಸೊ ನಾವು ಕೂಡ ಈ ವಿಚಾರದಲ್ಲಿ ನಮ್ಮ ಧ್ವನಿಯನ್ನು ಅವ್ರಿಗೆ ಕೊಡ್ತೇವೆ, ವಿಧಾನಸೌಧದಲ್ಲಿ ಹೋರಾಟ ಮಾಡ್ತೇವೆ. ನಾನು ಕೂಡ ಹೋಮ್ ಮಿನಿಸ್ಟರ್ಗೆ, ಮುಖ್ಯಮಂತ್ರಿಗೆ ಕೂಡಲೇ ಈ ಪ್ರಕರಣವನ್ನು ಇನ್ನೂ ಒಂದೆರಡು ಮೂರು ಪ್ರಕರಣ ಸೇರಿ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಆರೋಪಿಯನ್ನು ಜಿಲ್ಲಾಧ್ಯಕ್ಷರ ಮನೆಯಲ್ಲಿ ಇಡ್ತಾರೆ, ಅದಕ್ಕೆ ತಾವು ಏನಾದರೂ ಅದಕ್ಕೆ ತನಿಖೆ ಹೇಳಿದ್ದಾರೆ.